ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಗರದ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಹಚ್ಚೇವು ಕನ್ನಡದ ದೀಪ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಹೇಳಿದ ಅವರು, ನಮ್ಮ ನಾಡು, ನುಡಿ, ನೆಲ, ಜಲವನ್ನ ಪ್ರೀತಿಸುವ ವಿಶೇಷವಾದ ದಿನ. 1956 ನವೆಂಬರ್ 1ರಂದು ಕನ್ನಡ ಭಾಷೆಯನ್ನಾಡುವವರನ್ನ ಒಟ್ಟು ಸೇರಿಸಿ ಆಗಿನ ಮೈಸೂರು ರಾಜ್ಯ ಈಗಿನ ಕರ್ನಾಟಕ ರಾಜ್ಯವಾಯಿತು. ಈ ದಿನವು ನಾವೆಲ್ಲರೂ ಸಂಭ್ರಮ ಪಡುವ ದಿನ. ಇದೊಂದು ನಾಡ ಹಬ್ಬವಾಗಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅವನ ಭಾಷೆಯನ್ನ ಅವಲಂಬಿಸಿದೆ. ಆ ವ್ಯಕ್ತಿ ಆ ಭಾಷೆಯನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಎಂಬುದು ತಿಳಿಯುತ್ತದೆ ಎಂದು ಹೇಳಿದ್ರು. ಸುಮಾರು 64 ವರ್ಷಗಳ ಹಿಂದೆ, ಅಂದರೆ 1956 ನವೆಂಬರ್ 1ರಂದು ದಕ್ಷಿಣ ಭಾರತದ ಕನ್ನಡ ಭಾಷೆಯನ್ನು ಆಡುವಂತಹ ಎಲ್ಲ ಪ್ರದೇಶಗಳನ್ನು ಒಟ್ಟು ಸೇರಿಸಿ ಮೈಸೂರು ರಾಜ್ಯ ಎನ್ನುವುದಾಗಿ ಏಕೀಕರಣಗೊಂಡಂತಹ ಒಂದು ದಿನ. ಇಂದು ಅದೇ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಗಿದೆ. ನಾವೆಲ್ಲರೂ ಅತ್ಯಂತ ಸಂಭ್ರಮ ಪಡುವ, ಸಂತೋಷ ಪಡುವಂತಹ ಒಂದು ದಿನ. ಇದು ಹಬ್ಬವಲ್ಲ, ಬರೀ ಹಬ್ಬವಲ್ಲ, ಇದು ನಾಡ ಹಬ್ಬವಾಗಿದೆ. ನಾವೆಲ್ಲರೂ ನಮ್ಮ ವ್ಯಕ್ತಿತ್ವ ಏನು ಅಂತೇಳಿ ನಮ್ಮ ಭಾಷೆಯ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಭಾಷೆ ಎನ್ನುವುದು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಮಾಧ್ಯಮ. ನಮ್ಮ ಭಾವನೆಗಳನ್ನು ನಾವು ಯಾವ ಭಾಷೆಯಲ್ಲಿ, ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತೇವೆ, ಆ ಆಧಾರದ ಮೇಲೆ ವ್ಯಕ್ತಿ ಹೇಗಿದ್ದಾನೆ ಮತ್ತು ಭಾಷೆ ಹೇಗಿದೆ ಎನ್ನುವುದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎನ್ನುವುದು ಅವನ ಭಾಷೆಯನ್ನು ಅವಲಂಬಿಸಿದೆ. ಆ ವ್ಯಕ್ತಿ ಆ ಭಾಷೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾನೆ, ಆ ಆಧಾರದ ಮೇಲೆ ಅವನ ಭಾಷೆ ಎನ್ನುವುದು ಸ್ಪಷ್ಟ, ನಿತ್ಯ, ನಿರಂತರ ಆಗಿರುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭ ವಿದ್ಯಾರ್ಥಿಗಳಿಂದ ಕನ್ನಡಾಭಿಮಾನ ಸಾರುವ ಹಾಡು ಮತ್ತು ನೃತ್ಯವನ್ನ ಪ್ರದರ್ಶಿಸಿದ್ರು. ಈ ಸಂದರ್ಭ ಕಾಲೇಜಿನ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಶ್ರೀಮತಿ ಸಂಧ್ಯಾ, ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ಸುಮನ್, ಉಪನ್ಯಾಸಕರಾದ ಪ್ರಕಾಶ್, ಶ್ರೀಮತಿ ಮನಸ್ವಿ, ರಾಷ್ಟ್ರೀಯ ಯೋಜನೆಯ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕೌಶಿಕ್, ವಿನೀತ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.